ಕೆಐಸಿ ಯುಎಇ ಹಾಗೂ ಕಲ್ಚರಲ್ ಸೆಂಟರ್ ವತಿಯಿಂದ ಯುಎಇ ರಾಷ್ಟ್ರೀಯ ದಿನಾಚರಣೆ ಕಾರ್ಯಕ್ರಮವು ವಿಜೃಂಭಣೆಯಿಂದ ನಡೆಯಿತು. ದುಬೈನಲ್ಲಿ ಈ ಒಂದು ಕಾರ್ಯಕ್ರಮವು ನಡೆದಿದ್ದು, ಕಾರ್ಯಕ್ರಮದಲ್ಲಿ ಸ್ವದೇಶಿ ನೇತಾರರಿಗೆ ಹಾಗೂ ಮುಖ್ಯ ಅತಿಥಿಗಳಿಗೆ ಕೆಐಸಿ ಗ್ರ್ಯಾಂಡ್ ಮೀಟ್ನ ಪದಾಧಿಕಾರಿಗಳು ಸ್ಮರಣಿಕೆಯನ್ನ ನೀಡಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿ ಮಾತನಾಡಿದ ಉಸ್ತಾದ್ ಅಲವಿ ಕುಟ್ಟಿ ಹುದಾವಿಯವರು ಹಲವಾರು ಕುಟುಂಬಗಳ ಕಣ್ಣೀರ ದಾರಿಯನ್ನ ಒರೆಸಿ ಅವರ ಬಾಳಿನಲ್ಲಿ ಬೆಳಕನ್ನ ಚೆಲ್ಲಲು ಯುಎಇ ರಾಷ್ಟ್ರದ ಕೊಡುಗೆಯನ್ನ ಇಂದು ಮರೆಯಲು ಅಸಾಧ್ಯ. ಕಡರಾಚೆಗೆ ಆಗಮಿಸಿದ ನಮ್ಮಂತಹ ಹಲವಾರು ಯುವ ಜನತೆಗೆ ಜಾತಿ, ವರ್ಣ, ಪಂಗಡಗಳೆಂಬ ಭೇದ ಭಾವವನ್ನ ತೋರದೆ ಸರ್ವರನ್ನ ಸ್ವಾಗತಿಸಿ ಸರ್ವರಿಗೂ ಜೀವನದ ದಾರಿ ತೋರಿಸಿಕೊಟ್ಟ ಉದಾತ್ತ ರಾಷ್ಟ್ರವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಸೈಯದ್ ಶುಹೇಬ್ ತಂಗಳ್ ಪ್ರಾರ್ಥನೆಯ ನೇತೃತ್ವವನ್ನ ನೀಡಿ ಶುಭ ಹಾರೈಸಿದ್ರು. ನಂತರ ಕೆಐಸಿ ಗ್ರ್ಯಾಂಡ್ ಮೀಟ್ ಸ್ವಾಗತ ಸಮಿತಿ ಅಧ್ಯಕ್ಷ ಅಶ್ರಫ್ ಶಾ ಮಾಂತೂರು ಅವರು ಸ್ವಾಗತಿಸಿ ಮಾತನಾಡಿ, ಅನಿವಾಸಿಗಳಾದ ನಮ್ಮ ಮೇಲೆ ಈ ರಾಷ್ಟ್ರ ತೋರುತ್ತಿರುವ ಉದಾತ್ತ ಮನೋಭಾವವನ್ನ ಸ್ಮರಿಸಿಕೊಂಡು ಜಗತ್ತಿನ ಇತರ ರಾಷ್ಟ್ರಗಳಿಗೆ ಮಾದರಿಯಾಗಿರುವ ಯುಎಇ ರಾಷ್ಟ್ರವು ಮುಂದೆಯೂ ಉತ್ತಮ ಆಡಳಿತದೊಂದಿಗೆ ಮುನ್ನಡೆಯಲಿ ಎಂದು ಶುಭ ಹಾರೈಸಿದ್ರು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಸ್ವದೇಶಿ ನೇತಾರರಿಗೆ ಹಾಗೂ ಮುಖ್ಯ ಅತಿಥಿಗಳಿಗೆ ಕೆಐಸಿ ಗ್ರ್ಯಾಂಡ್ ಮೀಟ್ನ ಪದಾಧಿಕಾರಿಗಳು ಸ್ಮರಣಿಕೆಯನ್ನ ನೀಡಿ ಗೌರವಿಸಿದ್ರು. ಕಾರ್ಯಕ್ರಮದಲ್ಲಿ ಭರತ್ ಕನ್ಸ್ಟ್ರಕ್ಷನ್, ಮುಸ್ತಫಾ ಎಸ್ಎಂ, ಸೈಯದ್ ಅಸ್ಕರ್ ಅಲಿ ತಂಗಳ್ ಕೊಲ್ಪೆ, ಮುಹಿಯುದ್ದೀನ್ ಕುಟ್ಟಿ ಹಾಜಿ ದಿಬ್ಬಾ, ಅಬ್ದುಲ್ ಲತೀಫ್ ಮದರ್ ಇಂಡಿಯಾ, ಮೊಹಮ್ಮದ್ ಮುಸ್ತಾಕ್ ಖದ್ರಿ, ಪ್ರೊಫೆಸರ್ ಅಬೂಬಕರ್ ತುಂಬೆ, ಶಂಶುದ್ದೀನ್ ಸೂರಲ್ಪಾಡಿ, ಮಿರ್ ಮೊಹಮ್ಮದ್ ಮುನಾವರ್ ಅಲಿ, ಡಾಕ್ಟರ್ ಎಂಕೆ ಅಬ್ದುಲ್ ಹ್ಯಾರಿಸ್, ನಜೀರ್ ಅಬ್ದುಲ್ ಖಾದರ್, ಯೂಸುಫ್ ಹಾಜಿ ಬೆರಿಕೆ, ಸಲೀಂ ಅಲ್ಫಾದ್ ಫರಂಗಿಫೇಟೆ, ಶರೀಫ್ ಕಾವು, ಅಬ್ದುಲ್ ಖಾದರ್ ಬೈತಡ್ಕ, ಅಬ್ದುಲ್ ಸಲಾಂ ಬಪ್ಪಳಿಗೆ ಮೊದಲಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ V4 News 24/7 UAE.